ರೈತರ ಬೆಳವಣಿಗೆಗಾಗಿ ಬದುಕುತ್ತಿದ್ದ ಹಿರಿಯರನ್ನ ಗೌರವಿಸುವುದು ರೈತ ಸಂಘಕ್ಕೆ ಹೆಮ್ಮೆಯ ವಿಚಾರವಾಗಿದೆ ಎಂದು ರಾಜ್ಯ ರೈತ ಸಂಘ ಹಸಿರು ಸೇನೆಯ ಮಾಜಿ ರಾಜ್ಯ ಕಾರ್ಯದರ್ಶಿ ಕುಮಾರ್ ಸುಬ್ರಹ್ಮಣ್ಯ ಶಾಸ್ತ್ರಿ ಹೇಳಿದರು. ಅವರು ರಾಜ್ಯ ರೈತ ಸಂಘ ಹಸಿರು ಸೇನೆಯ ವತಿಯಿಂದ ಪುತ್ತೂರಿನ ರೈತ ಸಂಘದ ಕಚೇರಿಯ ಬಳಿ ನಡೆದ ಹಿರಿಯರಾದ ರೈತ ಮುಖಂಡರಾದ ಮುರುವ ಮಹಾಬಲ ಭಟ್, ಡಾಕ್ಟರ್ PKS ಭಟ್ ಮತ್ತು ಪತ್ರಕರ್ತ BT ರಂಜನ್ ಅವರ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅಡಿಕೆ ಬೆಳೆಗಾರರಿಗೆ ದಾರಿ ತೋರಿಸಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಅಖಿಲ ಭಾರತ ಅಡಿಕೆ ಬೆಳೆಗಾರರ ಸಂಘ ಅಂತ ಹೇಳಿ ಸ್ಥಾಪನೆ ಮಾಡುವಲ್ಲಿ ಅತ್ಯಂತ ಕಷ್ಟಪಟ್ಟು ಕೆಲಸ ಮಾಡಿದವರು. ಅವರು ಎಲ್ಲೆಲ್ಲ ತಿರುಗಾಟ ಮಾಡಿದ್ದಾರೆ ಅಂದರೆ ಅಡಿಕೆ ಬೆಳೆಗಾರರ ಒಂದು ಹಿತರಕ್ಷಣೆಗಾಗಿ ಮಾನ್ಯ ಆರ್ಥಿಕ ಕೃಷಿ ತಜ್ಞರು ಮತ್ತು ವಿವೇಕಾನಂದ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು ಈಗ ಶ್ರೀಯುತ ಓರ್ಮುಡಿ ವಿಘ್ನೇಶ್ವರ ಅವರನ್ನು ಅಡಿಕೆ ಕೃಷಿಯಲ್ಲಿ ಅಥವಾ ಇದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಪಳಗಿಸಿದವರು ಡಾಕ್ಟರ್ PKS ಭಟ್ರು ಅಂತೇಳಿ ಹೇಳ್ಬೋದು. ಅವರನ್ನು ವಿಘ್ನೇಶ್ವರ ಭಟ್ರು PKS ಭಟ್ರನ್ನು ಗುರುಗಳೇ ಅಂತ ಹೇಳಿ ಕರೆಯುವಂಥದ್ದು. ಅಂಥ ಒಬ್ಬ ವ್ಯಕ್ತಿತ್ವ ಇರುವಂಥ PKS ಭಟ್ರು ಕ್ಯಾಂಪು, ಈಗ ನಾವು ಇಲ್ಲಿ ಅದರ ಪಕ್ಕದಲ್ಲೇ ಇದ್ದೇವೆ, ಕ್ಯಾಂಪು ಸ್ಥಾಪನೆ ಮಾಡುವಲ್ಲಿ ಕೂಡ ಬಹಳ ಶ್ರಮ ವಹಿಸಿದ್ದಾರೆ. ಅದು ಇವತ್ತು ಕ್ಯಾಂಪು ಎಷ್ಟು ಎತ್ತರಕ್ಕೆ ಏರಿದೆ ಅಂತ ಹೇಳಿದರೆ ಅದರ ಪ್ರಥಮ ಏನು ಒಂದು ಕಾರ್ಯಕ್ರಮದಲ್ಲಿ ಕಾಲಿಟ್ಟು ಅದನ್ನು ಮುಂದುವರಿಸಿದಂಥವರು ಡಾಕ್ಟರ್ PKS ಭಟ್ರು ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ. ಈ ಸಂದರ್ಭದಲ್ಲಿ ಹಿರಿಯರಾದ ಮುರವ ಮಹಾಬಲ್ ಭಟ್, ಡಾಕ್ಟರ್ PKS ಭಟ್ ಮತ್ತು ಪತ್ರಕರ್ತ BT ರಂಜನ್ ಅವರನ್ನ ರೈತ ಮುಖಂಡರು ಸನ್ಮಾನಿಸಿ ಗೌರವಿಸಿದರು. ರೈತ ಸಂಘದ ಮುಖಂಡರಾದ ಈಶ್ವರ್ ಭಟ್ ಪಡಿಲ, ಕುಮಾರ ಸುಬ್ರಹ್ಮಣ್ಯ ಶಾಸ್ತ್ರಿ, ಪತ್ರಕರ್ತ ಸಂಶುದ್ದೀನ್ ಸಂಪ್ಯ ಸನ್ಮಾನಿತರ ಪರಿಚಯವನ್ನ ಮಾಡಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಶ್ರೀಧರ್ ಶೆಟ್ಟಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಕಾರ್ಯದರ್ಶಿ ಮನೋಹರ್ ಶೆಟ್ಟಿ, ಶೇಖರ್ ರೈ ಕುಂಬ್ರಾ, ಭರತ್ ರೈ, ಅನೇಕ ರೈತ ಮುಖಂಡರುಗಳು ಈ ವೇಳೆ ಉಪಸ್ಥಿತರಿದ್ದರು.